ಗುರುವಾರ ಬಯ್ಯಮಠದ ವರದಿಡು ಓವೆ ಹೊಸ ಕೊರೋನಾ ಕೇಸ್ ಪತ್ತೆ ಆದಿಜಿ ಇಂದು ಒಂದು ಉಸಿರು ಬಿಡಿಯರೆ ಅವಕಾಶ ಕೊಡ್ತಡು ಆಂಡ ನಮ್ಮ ಜಿಲ್ಲಾಡಳಿತದ ವ್ಯವಸ್ಥೆ ಸರಿಯಾವಡು ನಿರ್ಧಾರಲಿಡು ಓವೆ ಗೊಂದರ ಉಪ್ಪೆರ ಬಲ್ಲಿ ಪಂಪಿನ ಪಾತೆರಲು ಶಾಸಕರು ಶ್ರೀ ಯುಟಿ ಖಾದರ್ ದಿಂಚ ಮಾತೆರ್ನ ಬಾಯಿಡ್ದಲ ಕೇಂದ್ರ ಬರದುಂಡು ಸದ್ಯಗೆ ಗುರುವಾರ ಒಂತೆ ನೆಮ್ಮದಿ ಓವೆ ಹೊಸ ಕೊರೋನಾ ಕೇಸ್ ಪತ್ತೆ ಆತಿಜಿ ಆಂಡ ಇಂಚನೆ ದುಂಬರಿ ಒಂದು ಪಂಡ್ರಲ ಆಪುಚಿ ಏಪ್ರಿಲ್ 17 ತಾರೀಕಿಗೆ ಪದ್ರಾಡು ಮುಟ್ಟ ಒಂತೆ ನಿಧಾನಗತಿಟ್ಟು ಇತ್ತಿನ ಕೊರೋನಾ ಸಂಖ್ಯೆ ಅವೇರ್ದು ಬೊಕ್ಕ ಹೊರನ್ನೆ ಏರೊಂದು ಬತ್ತದು ಇತ್ತೆ ಒಟ್ಟು ಸಂಖ್ಯೆ 28 ಆತಂಡು ಈ ಪೈಕಿಡು 13 ಜನ ಚಿಕಿತ್ಸೆ ಪೂರೈಸಾದ ಬಿಡುಗಡೆ ಆತೇರು 3 ಜನ ಮರಣ ಪಡೆತೇರು ನನ್ನ 16 ಜನ ಚಿಕಿತ್ಸೆಡು ದುಂಬರಿದ್ದೇರು ಇಂದೆಟ್ಟು ಬುಧವಾರ ಬಯ್ಯಾಗ ಬಿಡುಗಡೆ ಆಯಿನ ಉಪ್ಪಿನಂಗಡಿ ಮೂಲದ ವ್ಯಕ್ತಿನ ಬಡಿದಿ ನನ್ನ 1-2 ದಿನಟ್ಟು ಬಿಡುಗಡೆ ಆಯರೆ ಉಳ್ಳೇರು ಇಂದು ಕೊರೋನಾದ ಬಗೆಟು ವರದಿಯಾಂಡ ನನ್ನ ಜಿಲ್ಲಾಡಳಿತದ ನಿರ್ಧಾರಲು ಶಾಸಕರು ಶ್ರೀ ಯುಟಿ ಖಾದರ್ ಈ ಬಗೆಟ್ ಅಪಗಪಗ ಎಚ್ಚರಿಕೆ ಕೊರೊಂದೇ ಉಳ್ಳೇರು ಕುಂಟುದಂಗಡಿ ಓಪನ್ಗೆ ಅವಕಾಶ ಇಜ್ಜಿ ಪಂಪಿನ 2 ದಿನದ ದುಂಬುದ ನಿರ್ಧಾರ ಗುರುವಾರ ಬದಲಾತಲು ಕುಂಟುದಂಗಡಿ ತೆರವುಗೂ ಜಿಲ್ಲಾ ಉಸ್ತುವಾರಿ ಸಚಿವರು ಆದೇಶ ಕೊಡ್ತೇರು. ಜವಳಿ ಅಂಗಡಿಗಳು ಪುನರಾರಂಭ ಮಾಡಲಿಕ್ಕೆ ಜಿಲ್ಲಾದ ಒಪ್ಪಿಕೊಟ್ಟದ್ದು ಇವತ್ತು ಸರಿಯಲ್ಲ ಹೇಳಲಿಕ್ಕೆ ಬಯಸ್ತೇನೆ. ನೋಡಿ, ಜನಸಾಮಾನ್ಯರು 45 ದಿವಸ ಮನೆಯಲ್ಲಿ ಕೂತ್ಕೊಳ್ಳೋದು ಯಾಕೆ, ಊಟ ಬಿಟ್ಟು ಕೆಲಸ ಬಿಟ್ಟು ಮನೇಲಿ ಕೂತ್ಕೊಳ್ಳೋದು ಯಾಕೆ, ಕೊರೋನಾ ವೈರಸ್ಸನ್ನು ನಾವು ನಿಗ್ರಹಪಡಿಸಬೇಕಂತ ಉದ್ದೇಶದಿಂದ ಎಲ್ಲ ಮನೆಯಲ್ಲಿ ಕೂತ್ಕೊಳ್ಳೋದು. ನಾವಿರೋ ಲಾಕ್ಡೌನ್ ಓಪನ್ ಮಾಡಿ ಅಂತ ಹೇಳಿದರೆ ಅದು ಜನರಲ್ಲಾಗಿ ಎಲ್ಲ ಓಪನ್ ಮಾಡಿದರೆ ಇದು ನಿಗ್ರಹ ಆಗ್ತದಾ? ಬೆಳಿಗ್ಗೆ 7ರಿಂದ ಸಂಜೆ 7 ತನಕ ಎಲ್ಲರಿಗೂ ಕೂಡ ಬೆಳಿಗ್ಗೆ 7 ಸಂಜೆ ಕೊಟ್ಟರೆ ಮತ್ತೆ ನಾವು ಇದನ್ನು ನಿಯಂತ್ರಣ ಮಾಡುವಂಥ ಪರಿಸ್ಥಿತಿ ಹೇಗೆ? ಜಿಲ್ಲಾಡಳಿತ ಮತ್ತು ಜಿಲ್ಲೆಯ ಸಚಿವರು ಮತ್ತು ಸಂಸದರು ಶಾಸಕರು ತೀರ್ಮಾನ ತಗೊಳ್ಳೋ ಮುಂಚೆ ನೆಕ್ಸ್ಟ್ 3 ತಿಂಗಳಲ್ಲಿ ದಕ್ಷಿಣ ಕನ್ನಡ ಮತ್ತು ಮಂಗಳೂರಿನ ಪರಿಸ್ಥಿತಿ ಏನಾಗಬಹುದೆಂಬ ಆಲೋಚನೆ ಮಾಡಿಕೊಂಡು ತೀರ್ಮಾನ ತೆಗೆದುಕೊಳ್ಬೇಕು. ದಿಢೀರವಾಗಿ ಯಾವುದೇ ಚರ್ಚೆ ಮಾಡಿದ್ರೆ ನಮ್ಗೆ ಯಾರಿಗೂ ಕೂಡ ವಿಚಾರ ಗೊತ್ತಿಲ್ಲ. ಇವತ್ತು ತೆಗೊಳ್ತಾರೆ, ನಾಳೆ ಮತ್ತೆ ಕೊರೋನಾ ವೈರಸ್ ನಿಗ್ರಹ ಮಾಡೋದು ಹೇಗೆ, ನಾವು ಬೇರೆ ಯಾಕೆ ಬಂದ್ ಮಾಡಿದ್ವಿ, ಬಸ್ಸನ್ನೇ ಯಾಕೆ ಬಂದ್ ಮಾಡಿದ್ವಿ. ಜವಳಿ ಅಂಗಡಿ ಬೇರೆ ಅಂಗಡಿ ಥರ ಅಲ್ಲ. ಬೇರೆ ಅಂಗಡಿಯಲ್ಲಿ ಅದು ನಿಮಗೆ ಸೋಷಿಯಲ್ ದೂರ ನಿಲ್ಲಿಸಿ ಅವ್ನು ಟೈಮ್ ಬಂದಾಗ ಹೋಗಿ ಅವ್ನಿಗೆ ಏನು ವಸ್ತು ತಗೊಂಡು ಹೋಗ್ಬೋದು. ಜವಳಿ ಅಂಗಡಿ ಬಟ್ಟೆ ಅಂಗಡಿ ಆ ರೀತಿ ಅಲ್ಲ. ಅವ್ನು ಒಂದು ಬಟ್ಟೆ ಸೆಲೆಕ್ಟ್ ಮಾಡಬೇಕಾದ್ರೆ 3 ಬಟ್ಟೆ ನೋಡ್ತಾನೆ ನೋಡಿ, ಮತ್ತು ಒಂದೇ ಕಡೆ ನಿಲ್ಲಿಕ್ಕೆ ಆಗೋದಿಲ್ಲ. ಒಮ್ಮೆ ಇಲ್ಲಿ ಇರ್ತಾರೆ, ಒಮ್ಮೆ ಅಲ್ಲಿ ಇರ್ತಾರೆ, ಅಲ್ಲಿ ಇರ್ತಾರೆ, ಇಲ್ಲಿ ಇರ್ತಾರೆ. ಒಬ್ಬೊಬ್ಬರನ್ನು ಬಿಡ್ಲಿಕ್ಕೂ ಆಗೋದಿಲ್ಲ. ಒಂದು ಸಣ್ಣ ಅಂಗಡಿಗೆ 100 ಜನ ಬರ್ತಾರೆ ಒಳಗಡೆ. ಹಾಗಾದರೆ ಇದನ್ನು ನಿಗ್ರಹ ಮಾಡೋದು ಹೇಗೆ? ಇದಕ್ಕೆ ಅವಕಾಶ ಮಾಡಿಕೊಡೋದು ಯಾರು? ನಾಳೆ ಜಾಸ್ತಿ ಆದರೆ ಜಿಲ್ಲಾಡಳಿತ ಇದಕ್ಕೆ ಜವಾಬ್ದಾರಿ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಮುಂದಿನ 3 ತಿಂಗಳಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಏನಾದರೂ ಇವತ್ತು ಪಾಸಿಟಿವ್ ಕೇಸ್ ಜಾಸ್ತಿ ಆಗಿ ನಾವು ಕಂಟ್ರೋಲಿಗೆ ಬರದಿದ್ದರೆ ಜಿಲ್ಲಾಡಳಿತ ಮತ್ತು ಜಿಲ್ಲಾ ಸಚಿವರ ಸಂಸದರ ತಪ್ಪು ನಿಯಮ ನೀತಿಯೊಂದು ತೀರ್ಮಾನದಿಂದ ಆಗಿದೆ ಹೇಳಲಿಕ್ಕೆ ನಾನು ಇವತ್ತು ಬಯಸಿದ ಜವಾಬ್ದಾರಿ ವಹಿಸ್ಕೊಳ್ಬೇಕು. ಇವತ್ತೆಲ್ಲ ಜನ ಸೇರಲಿಕ್ಕೆ ಅವಕಾಶ ಮಾಡಿಕೊಟ್ಟು ಮತ್ತೆ ಜನ ಸೇರಿದ್ದಾರೆ ಆಗ ಕೊರೋನಾ ಬಂತಂತ ಹೇಳುವಂಥ ಪರಿಸ್ಥಿತಿ ಆಗಬಾರ್ದು. ನಾನೇನು ಜಾಸ್ತಿ ಆದರೆ ಸಂಪೂರ್ಣದ ಜವಾಬ್ದಾರಿಯನ್ನು ಇವತ್ತು ಜಿಲ್ಲಾ ಉಸ್ತುವಾರಿ ಸಚಿವರು, ಸಂಸದರು ಮತ್ತು ಜಿಲ್ಲಾಡಳಿತ ವಹಿಸಬೇಕಾಗ್ತದೆ. BJP ಸರ್ಕಾರ ಸಂಪೂರ್ಣದ ಜವಾಬ್ದಾರಿ ವಹಿಸಬೇಕು ವಿಚಾರ. ಯಾಕಂದರೆ ನಮ್ಗೆ ಯಾರು ಚರ್ಚೆ ಮಾಡೋದಿಲ್ಲ. 3 ದಿನ ನಂತರ ನಮ್ಮ ಪರಿಸ್ಥಿತಿ ಏನಾಗ್ತದೆ ಅಂತ ನಾವಿವತ್ತು ಆಲೋಚನೆ ನಾವಿವತ್ತು ಮಾಡಬೇಕಾಗ್ತದೆ. ಕಾರಣ ಈ ಬಟ್ಟೆ ಮತ್ತು ಜವಳಿ ಕೊಟ್ಟಂತಹ ಜವಳಿ ಅಂಗಡಿಯಲ್ಲಿ ಕೊಟ್ಟಂತಹ ಏನೇನು ಅನುಮತಿ ಇದೆಯಲ್ಲ ಅದನ್ನು ಪುನಃ ವಿಮರ್ಶಿಸಬೇಕು. ಒಂದು ನಮ್ಮ ಎಕ್ಸಿಟ್ ಪ್ಲಾನ್ ಅಂತ ಬೇಕು. ರಾಜ್ಯ ಸರ್ಕಾರ 7 ಗಂಟೆ ಕೊಡ್ಬೋದು. ಅದರಂತೆ ಎಲ್ಲರಿಗೂ 7 ಗಂಟೆ ಅಲ್ಲ. ವೈನ್ ಶಾಪಿಗೆ ಕೊಟ್ಟಿದ್ದಾರೆ, ಅದು ಬೆಳಿಗ್ಗೆ ಸಂಜೆ 7 ಗಂಟೆ ಕೊಡಬೇಕಾ? 7 ಸಾಕಾಗೋದಿಲ್ವಾ? ಅದೇ ನಮ್ಮ ಗ್ರೋಸರಿ ಸೂಪರ್ ಮಾರ್ಕೆಟ್ ಕೊಟ್ಟಿದ್ದಾರೆ, ಗ್ರೋಸರಿ ಅಂಗಡಿಗೆ ಇಡೀ ದಿವಸ ಕೊಡಬೇಕಾ? ಅದಕ್ಕೆ ಒಂದು ಟೈಮ್ ಫಿಕ್ಸ್ ಮಾಡಲಿಕ್ಕೆ ಆಗೋದಿಲ್ವಾ? ಇನ್ನೊಬ್ಬರು ಆಫೀಸ್ ಅವರಿಗೆ ಲಿಮಿಟೆಡ್ ಟೈಮ್ ಫಿಕ್ಸ್ ಮಾಡಲಿಕ್ಕೆ ಆಗೋದಿಲ್ವಾ? ಯಾವ್ದು 7 ಗಂಟೆ ತನಕ ಬೇಕು ಅದು 7 ಗಂಟೆ ತನಕ ಬೇಕು. ಯಾವ್ದು 5 ಗಂಟೆ ತನಕ ಬೇಕಾದ್ರೆ 5 ಗಂಟೆ ಲಿಮಿಟ್ ಮಾಡಬೇಕು. ಈ ರೀತಿಯ ಒಂದು ಎಕ್ಸಿಟ್ ಪ್ಲಾನ್ ನಮ್ಮ ಕೈಯಲ್ಲಿ ಗೊತ್ತಿಲ್ಲ. ಒಂದು ದಿವಸ ಮುಂಚಿನ ತನಕ ಜನರಿಗೆ ಗೊತ್ತಿಲ್ಲ ಏನು ತೀರ್ಮಾನ ಮಾಡೋದು ಅಂತೇಳಿ. ಸಡನ್ ಹೇಳ್ತಾರೆ 3 ದಿವಸ ಬಂದ್ ಅಂತೇಳಿ, 1 ದಿವಸ ಮುಂಚೆ ಹೇಳ್ತಾರೆ ಓಪನ್ ಅಂತ ಹೇಳ್ತಾರೆ, ಮರು ದಿವಸ ಹೇಳ್ತಾರೆ 7 ಗಂಟೆ ತನಕ ಓಪನ್ ಅಂತೇಳಿ. ಸೊ ನಾವಿನ್ನೂ ಕೂಡ ಸ್ಪಷ್ಟವಾದ ಒಂದು ಆ್ಯಕ್ಷನ್ ಪ್ಲಾನ್ ಇಲ್ಲದಿದ್ದರೆ ಯಾವ ರೀತಿ ನಾವು ನಿಗ್ರಹ ಮಾಡಲಿಕ್ಕೆ ಸಾಧ್ಯವಾಗ್ತದೆ ಅಂತ ಹೇಳಿ ನಾನು ಬಯಸುತ್ತೇನೆ.
ವಲಸೆ ಕಾರ್ಮಿಕರೇನು ಅಕಲ ಊರಿಗೂ ಕಡಪುಟ್ನ ವ್ಯವಸ್ಥೆ ನನ್ನಲ್ಲ ಸರಿ ಆತಿಜಿಂದೆ ಪನೋಲಿ. ಇವತ್ತು ನಾವು ಅವ್ರು ಒಳಗೆ ಬಿಡಲಿಲ್ಲ. ಕನಿಷ್ಠ ಅವರಿಗೆ ಊಟೋಪಚಾರ ಮಾಡೋ ಕೆಲಸ ಜಿಲ್ಲಾಧಿಕಾರಿಗಳು ಮಾಡಬೇಕಲ್ಲ, ತಹಶೀಲ್ದಾರ್ ಭೇಟಿ ಕೊಡಬೇಕಲ್ಲ, ಮೈಗ್ರೆಂಟ್ಸ್ ನೋಡಲ್ ಅಧಿಕಾರಿ ಇದ್ದಾರೆ ಅವ್ರು ನೋಡ್ಕೊಳ್ಬೇಕಲ್ಲ. ಯಾರು ಒಮ್ಮೆ ಕೊಡಲಿಕ್ಕೆ ಬಂದಿದ್ದಾರಾ? ಯಾಕೆ ಸರ್ಕಾರ ಈ ರೀತಿ ಮಾಡ್ತಾ ಇದೆ? ಸರ್ಕಾರ ಬರೀ ಯೋಜನೆ ಅಲ್ಲ, ಅದನ್ನು ಸಮರ್ಪಕವಾಗಿ ಅನುಷ್ಠಾನ ಮಾಡಲಿಕ್ಕೆ ಸೂಕ್ತವಾದ ವ್ಯವಸ್ಥೆ ಮಾಡಬೇಕನ್ನ ಒತ್ತಾಯಿಸ್ತೇನೆ. ಮುಖ್ಯ ಕಾರ್ಯದರ್ಶಿ ಕೂಡ ಮಾತಾಡಿದ್ದೇನೆ. ಅಗತ್ಯ ಬಂದರೆ ಮುಖ್ಯಮಂತ್ರಿಗಳು ಕೂಡ ಈ ಸಂದರ್ಭ ನಾನು ಮಾತಾಡ್ತೀನಿ. ಕೊರೋನಾ ಸೋಂಕು ಪರೀಕ್ಷೆದ ಕಿಟ್ ಕೊರತೆ ತಡೆಗಟ್ಟುನ ಪರಿಣಾಮಕಾರಿ ಪ್ರಯತ್ನ ಇಂದು ಮಾತ ಎಂಚನ ದಾದನ ಪಂಪಿನ ರೀತಿಡು ಉಂಡು.